ಎಸ್ ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 21ನೇ ಅಧ್ಯಾಯ ಶ್ಲೋಕ 16. ಎಸ್ ಶ್ಲೋಕ 16. ಪ್ರಜಾಪತೆ ದೇವಚಸ ಅದೀಶತಂತ್ಯ ಲೋಕಾಖಿಲ ಅಯಂ ಕಾಮಹತ ಅನುಬದ್ಧ ಅಹಂ ಚ ಲೋಕ ಅನುಗತ ವಹಾಮಿ ಬಲಿಂ ಚ ಶುಕ್ಲ ಅನಿಮಿಷಾಯ ತುಭ್ಯಂ. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅವೈ ಶರಣಾನಂದ ಭಕ್ತಿವೇದಾಂತ ಸ್ವಾಮಿ ಶೀಲ ಪ್ರಭುಪಾದ ಕಿ ಜೈ. ಓ ನನ್ನ ಪ್ರಭುವೆ, ನೀನು ಜೀವಿಗಳ ಒಡೆಯನು, ಅವರಿಗೆ ದಾರಿ ತೋರುವವನು ಆಗಿರುವೆ. ನಿನ್ನ ದಿಗ್ದರ್ಶನದಿಂದ ಎಲ್ಲ ಬದ್ಧಾತ್ಮರು ಹಗ್ಗದಲ್ಲಿ ಕಟ್ಟಿ ಹಾಕಿದವರಂತೆ ಯಾವಾಗಲೂ ತಮ್ಮ ಇಚ್ಛೆಗಳನ್ನು ಈಡೇರಿಸುವುದರಲ್ಲಿ ತತ್ಪರರಾಗಿರುತ್ತಾರೆ. ಎಲೆ ಧರ್ಮ ಸ್ವರೂಪನೇ, ನಾನು ಕೂಡ ಅವರನ್ನು ಅನುಸರಿಸಿ ಚಿರಕಾಲ ಸ್ವರೂಪನಾದ ನಿನಗೆ ನೈವೇದ್ಯಗಳನ್ನು ಅರ್ಪಿಸುವೆ. ಒಡೆಯ ಕೃಷ್ಣ ಅಂತೆ. ಮತ್ತೆ ಎಲ್ಲ ಬದ್ಧ ಹಗ್ಗದಲ್ಲಿ ಕಟ್ಟಿದಾಗ ಯಾವಾಗಲೂ ತಮ್ಮ ಇಚ್ಛೆಗಳನ್ನು ಈಡೇರಿಸಲು ತತ್ವ. ಅಂದ್ರೆ ನಾವೆಲ್ಲ ಬ್ಯುಸಿ ಆಗಿದ್ದೇವೆ. ಯಾವುದ್ರಲ್ಲಿ ಬ್ಯುಸಿ ಆಗಿದ್ದೇವೆ? ನಮ್ಮ ಇಚ್ಛೆ. ನಮ್ಮ ಇಚ್ಛೆಯಲ್ಲಿ ನಾವು ಬ್ಯುಸಿ ಆಗಿದ್ದೇವೆ. ನಮ್ಮ ಇಚ್ಛೆಗಳಲ್ಲಿ ನಾವು ಬ್ಯುಸಿ ಆಗಿದ್ದೇವೆ. ಎಸ್, ಈಗ ನಾವು ನಮ್ಮ ಇಚ್ಛೆಯಲ್ಲಿ ಬ್ಯುಸಿ ಆಗಿದ್ದೇವೆ. ಈಗ ನಾವೆಲ್ಲರೂ ನಮ್ಮ ಸರ್ಟನ್ ಕಂಡೀಷನ್ ಅಲ್ಲಿ ಇದ್ದೇವೆ. ಅದಕ್ಕೆ ಹೇಳುವಂತ ಭೌತಿಕ ಜೀವನ. ನಾನು ಸರ್ಟನ್ ಪ್ರಜ್ಞೆಯಲ್ಲಿ ಇದ್ದೇನೆ, ಕಾನ್ಶಿಯಸ್ನೆಸ್ ಅಲ್ಲಿ ಇದ್ದೇನೆ. ನೀವು ಬೇರೆ ಪ್ರಜ್ಞೆಯಲ್ಲಿ ಇದ್ದೀರಿ, ಇನ್ನೊಂದು ಪ್ರಜ್ಞೆಯಲ್ಲಿ ಇದ್ದಾನೆ. ಅಕಾರ್ಡಿಂಗ್ ಟು ದಿ ಮೋಡ್ಸ್, ಗುಣಕರ್ಮ ವಿಭಾಗಶ. ನಮ್ಮ ಕನ್ಸೆಪ್ಷನ್ ಆಫ್ ಲೈಫ್ ಕೂಡ ಬೇರೆ ಬೇರೆ, ನಮ್ಮ ಕಾನ್ಶಿಯಸ್ನೆಸ್ ಕೂಡ ಬೇರೆ ಬೇರೆ. ಇದಕ್ಕೆ ಹೇಳುವಂಥದ್ದು ಭೌತಿಕ ಜೀವನ, ಮೆಟೀರಿಯಲ್ ಲೈಫ್. ಮತ್ತೆ ಮೆಟೀರಿಯಲ್ ಲೈಫ್ ಅಂದ್ರೆ ಎಂತ? ಸೆನ್ಸ್ ಗ್ರಾಟಿಫಿಕೇಶನ್, ಇಂದ್ರಿಯ ಸುಖ. ಮೆಟೀರಿಯಲ್ ಲೈಫಲ್ಲಿ ನಾವೆಲ್ಲರೂ ಪ್ಲಾನ್ ಮಾಡ್ತಾ ಇರ್ತೇವೆ. ಈಗ ಒಂದು ಪ್ಲಾನ್ ಆಗಿದೆ, ನೆಕ್ಸ್ಟ್ ಎಂತ ಮಾಡುವಂಥದ್ದು, ಈ ರೀತಿ ನಾವು ಪ್ಲಾನ್ ಮಾಡ್ತಾ ಇರ್ತೇವೆ. ಪ್ಲಾನಿಂಗ್. ನಾನು ಈ ರೀತಿ ಇರ್ತೇನೆ, ನಾನು ಇಷ್ಟು ಹಣ ಸಂಪಾದನೆ ಮಾಡ್ತೇನೆ, ಮತ್ತೆ ನಾನು ಆನಂದಿಸ್ತೇನೆ, ಎಂಜಾಯ್ ಮಾಡ್ತೇನೆ. ಎಲ್ಲರದು ಪ್ರೋಗ್ರಾಮ್ ಉಂಟು ಭೌತಿಕ ಜೀವನದಲ್ಲಿ. ಎಲ್ಲರದು ನಮ್ಮದೇ ಆದ ಪ್ರೋಗ್ರಾಮ್ ಉಂಟು. ಈಗ 6th ಕ್ಯಾಂಟೋದಲ್ಲಿ ಅಜಾಮಿಲ, ಎಲ್ಲರಿಗೂ ಗೊತ್ತಿರ್ಬೋದು. ಅಜಾಮಿಲ ಅಂತ ಕೂಡ ಪ್ರೋಗ್ರಾಮ್ ಇತ್ತು. ಅವನೆಂತ ಪ್ರೋಗ್ರಾಮ್ ಎಸ್ ಯಾರು ಹೇಳ್ತೀರಿ? ಅಜಾಮಿಲನ ಎಂತ ಪ್ರೋಗ್ರಾಮ್ ಆಗಿತ್ತು? ಎಸ್ ಹರೇ ಕೃಷ್ಣ. ಎಸ್ ಹರೇ ಕೃಷ್ಣ. ಓಪನ್ ಅನ್ಮ್ಯೂಟ್ ಮಾಡಿದ್ದೇನೆ, ಹೇಳ್ಬೋದು. ಅಜಾಮಿಲ ಪ್ರಭುಜಿ, ಅಜಾಮಿಳ ಸಣ್ಣ ವಯಸ್ಸಿಂದ ಬಹಳ ಭಕ್ತ ಅದಲ್ಲ, ದೇವರನ್ನ. ಅವನ ಪ್ರೋಗ್ರಾಮ್ ಅದು ಬೇಡ, ಕತೆ ಬೇಡ. ಅಂತ ಎಂತ ಆಗಿತ್ತು ಪ್ರೋಗ್ರಾಮ್ ಲಾಸ್ಟ್ಗೆ ಅವನು ಮತ್ತೆ ದೇವರಿಗೆ ಭಗವಂತನಿಗೆ ಶರಣಾಗಿ ಅವನು ಭಕ್ತಿಯಲ್ಲಿ ತೊಡಗಿಸ್ಕೊಳ್ತಾ ತನ್ನ ತಾನೆ. ನಾರಾಯಣ. ಎಸ್, ಅವನ ಪ್ರೋಗ್ರಾಮ್ ಎಂತ ಅಂದ್ರೆ ಅವ ಅಟ್ಯಾಚ್ ಆಗಿದ್ದ. ಅವನಿಗೆ ಮುದಿ ವಯಸ್ಸಿನಲ್ಲಿ ಮಗುವಾಗುವಂಥದ್ದು. ಅವನ ಪ್ರೋಗ್ರಾಮ್ ಎಂತ ಅಂದ್ರೆ ಅವನಿಗೆ ಒಂದು ಮಗು ಇತ್ತು, ಯಂಗೆಸ್ಟ್ ಚೈಲ್ಡ್. ತುಂಬಾ ಮಕ್ಕಳಿಗೆ ಲಾಸ್ಟ್ ಒಂದು ಮಗು. ಆ ಮಗುವಿಗೆ
ನಾರಾಯಣ ಹೆಸರಿಟ್ಟಿದ್ದ, ತುಂಬಾ ಅಟ್ಯಾಚ್ ಆಗಿದ್ದ, ವೆರಿ ಅಟ್ಯಾಚ್ ಟು ಹಿಸ್ ಚೈಲ್ಡ್. ಮತ್ತೆ ಅವನ ಪೂರ್ತಿ ಅಟೆನ್ಷನ್ ಅಲ್ಲೇ ಇತ್ತು. ಇದು ನಮ್ಗೆ ಕೂಡ ಈ ರೀತಿ ಆಗ್ತದಾ? ಎಸ್, ಎಂತ ಹೇಳ್ತೀರಿ? ನಿಮ್ಮ ಅಟೆನ್ಷನ್ ಈ ರೀತಿ ಹೋದ್ರೆ ಆಗ್ತದಾ? ಇಲ್ಲ. ಇಲ್ಲಪ್ಪ, ನೋಡಿ, ಈ ರೀತಿ ಅಜಾಮಿಲ ಅವನ ಮಗುವನ್ನು, ಅವನಿಗೆ ಲಾಸ್ಟ್ ಮಗು ನಾರಾಯಣ ಹೆಸರಿಟ್ಟ, ಟೋಟಲಿ ಆ ಮಗುವಿನ ಮೇಲೆ ಅಟ್ಯಾಚ್ ಆಗಿದ್ದ. ನಾವು ಈ ಕಂಡೀಷನ್ ನಮ್ಗೆಲ್ಲ ಇರೋದೇ ಅದೇ ಗುರುಗಳೇ, ನಮ್ಗೆಲ್ಲ ಇರೋದೇ ಅದೇ, ಮಕ್ಕಳ ಮೇಲೆ ಅಟ್ಯಾಚ್ಮೆಂಟ್ ಹೆಚ್ಚು. ಹಾಗಾಗಿ ದ್ರೌಪದಿ ಒಂದು ಇದು ಅವನ ಪ್ರೋಗ್ರಾಮ್ ಅಂದ್ರೆ ಟೋಟಲಿ ಅಟ್ಯಾಚ್ ಆಗಿದ್ದ. ನಾರಾಯಣ 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 ಎಲ್ಲಿ ಹೋದ? ನಾರಾಯಣ ಊಟ ಮಾಡಿದ್ಯಾ? ನಾರಾಯಣ ಮಲಗಿದ್ಯಾ? ನಾರಾಯಣ ನಾರಾಯಣ ನಾರಾಯಣ. ಹೇಗೆ ನನ್ನ ನಾರಾಯಣ ನಡೀತಾ ಇದ್ದಾನ? ಅವ ತಿಂತಾ ಇದ್ದಾನ? ಅವ ಮಾತಾಡ್ತಾ ಇದ್ದಾನ? ಕೆಲವೊಮ್ಮೆ ಕರೀತಾ ಇದ್ದ, ನಾರಾಯಣ ಎಲ್ಲಿದ್ಯಾ ಎಲ್ಲಿದ್ಯಾ? ಕೆಲವೊಮ್ಮೆ ಊಟ ಕೊಡ್ತಾ ಇದ್ದ ಮಗುವಿಗೆ. ಹಾಗಾಗಿ ಅವನ ಪೂರ್ತಿ ಮೈಂಡ್ ಅಬ್ಸಾರ್ವ್ ಆಗಿತ್ತು. ಎಲ್ಲಿ ಅಬ್ಸಾರ್ವ್ ಆಗಿತ್ತು? ಅವನ ಮಗ ನಾರಾಯಣನಲ್ಲಿ. ಲಾಸ್ಟ್ ಇದು ಮಗ, ಸಣ್ಣ ಮಗ. ಅವನು ತುಂಬಾ ಪ್ರಾಯ ಆಗಿತ್ತು. ಪ್ರಾಯ ಆದ್ಮೇಲೆ ಮಗು ಆದ್ರೆ ಕೆಲವೊಮ್ಮೆ ಹೀಗೆ ಆಗ್ತದೆ, ಆಗದಿದ್ರು ಕೂಡ ಆಗ್ತದೆ, ಯಂಗ್ ಏಜ್ ಅಲ್ಲಿ ಕೂಡ ಆದ್ರೆ ಆಗ್ತದೆ. ಹಾಗೆ ಪ್ರಭುಪಾದರು ಒಂದು ನಾಟ್ ಓನ್ಲಿ ಅಜಾಮಿಲ, ವಿ ಆರ್ ಆಲ್ ಅಜಾಮಿಲಾಸ್. ನಾವು ಕೂಡ ಅಬ್ಸರ್ವ್ ಆಗಿದ್ದೇವೆ, ಹೌದಲ್ವಾ? ಎಸ್, ಹೌದಲ್ವಾ? ನಾವು ಕೂಡ ಅಟ್ಯಾಚ್ ಆಗಿಲ್ವಾ? ಹೌದು ಪ್ರಭುಜಿ. ತುಂಬಾ ಕಷ್ಟ ಅದನ್ನು ಬಿಡ್ಲಿಕ್ಕೆ, ಆ ಅಟ್ಯಾಚ್ಮೆಂಟ್ ಅನ್ನು. ಆ ಅಟ್ಯಾಚ್ಮೆಂಟ್ ಬಿಟ್ರೆ ನಮ್ಗೆ ಸಕ್ಸಸ್. ಹಾಗೆ ಈಗ ಈ ಪ್ರಜ್ಞೆ ಹೇಗೆ ಡೆವಲಪ್ ಆಗುವಂಥದ್ದು? ಇದು ಕೇಳುವಂಥದ್ದು ಸ್ನೇಹ ಯಂತ್ರಿತ. ಸ್ನೇಹ ಅಂದ್ರೆ ಅಫೆಕ್ಷನ್, ಯಂತ್ರ ಅಂದ್ರೆ ಮಿಷಿನ್. ಈಗ ಸ್ನೇಹ ಯಂತ್ರಿತ ಅಂದ್ರೆ, ಸ್ನೇಹ ಅಂದ್ರೆ ಅಫೆಕ್ಷನ್, ಯಂತ್ರ ಅಂದ್ರೆ ಎಂತ? ಯಾರು ಹೇಳ್ತೀರಿ? ಯಂತ್ರ ಅಂದ್ರೆ ಎಂತ? ಎಸ್, ಹರೇ ಕೃಷ್ಣ. ಯಂತ್ರ ಅಂದ್ರೆ ಎಂತ? ಯಂತ್ರ ಅಂದ್ರೆ ಎಂತ? ಎಸ್, ಸ್ನೇಹ ಅಂದ್ರೆ ಅಫೆಕ್ಷನ್. ಈಗ ಅಜಾಮಿಲ ನಾರಾಯಣ ಮೇಲೆ ಅಫೆಕ್ಷನ್ ಆಗಿದೆ, ಯಂತ್ರ ಅಂದ್ರೆ ಎಂತ? ಯಾರು ಹೇಳ್ತೀರಿ? ಇಂಟೆಲಿಜೆನ್ಸ್ ಯೂಸ್ ಮಾಡಿ. ಯಂತ್ರ ಅಂದ್ರೆ ಅದು ಸ್ವಾಭಾವಿಕವಾಗಿ ಅದ್ರ ಕೆಲಸವನ್ನ ಅದು ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಹಾಗೆ ಇವನು ಅವನ ಮಗನನ್ನ ಪ್ರೀತಿ ಮಾಡೋದನ್ನ ಮಾಡ್ಕೊಂಡು ಹೋಗ್ತಾ ಇದ್ದ. ಅದಲ್ಲ ಅದಲ್ಲ. ಎಸ್, ಯಾರು ಹೇಳ್ತೀರಿ? ಭಕ್ತಿ ಅಲ್ಲ ಅಲ್ಲ. ಭಾವ ಪ್ರಭುಜಿ. ನಾವು ಅಟ್ಯಾಚ್ಮೆಂಟ್ ಇಟ್ಕೊಂಡು ನಾವು ಮತ್ತೆ ಇಲ್ಲಿ ಪುನರಪಿ ಜನನ ಮರಣ ಮಾಡ್ತಾ ಯಂತ್ರ ಇದ್ದೇವೆ. ಯಂತ್ರ ಅಂದ್ರೆ ಎಂತ? ಯಂತ್ರ ಅಂದ್ರೆ ಎಂತ? ಯಾರು ಹೇಳ್ತೀರಿ? ದೇಹ. ಎಸ್, ಇರ್ಬೋದು ಪ್ರಭು. ನೋಡಿ, ಮಾಲಾ ಉತ್ತರ ಕೊಟ್ಟಿದ್ದಾರೆ. ಮಾಲಾ, ವೆರಿ ಗುಡ್. ದೇಹ ಯಂತ್ರ ಅಂದ್ರೆ ಯಂತ್ರ ರೂಢಾನಿ ಮಾಯ. ದೇಹ ಇಸ್ ಯಂತ್ರ. ಸ್ನೇಹ ಯಂತ್ರಿತ. ದೇಹ ಯಂತ್ರ, ಮಿಷಿನ್. ಯಂತ್ರ ಅಂದ್ರೆ ಮಿಷಿನ್. affected by the machine. Deha, affected by the Deha. ಇದಕ್ಕೆ ದೇಹ, ಬಾಡಿ. ದಿಸ್ ಬಾಡಿ ಇಸ್ ಅ ಮಿಷಿನ್. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಆದ್ರೆ ಪ್ರಕೃತಿ ಅಂಡರ್ ಇರುವಂತದ್ದು ಈ ಮಿಷಿನ್, ದೇಹ. ಡೈರೆಕ್ಷನ್ ಬರುವಂತದ್ದು ಭಗವಂತನಿಂದ. ಪ್ರಕೃತಿ ಕ್ರಿಯಮಾಣಾನಿ, ಅಲ್ಲ ಸಾರಿ, 9 ಚಾಪ್ಟರ್ 10 ಶ್ಲೋಕ. ಎಂತ ಶ್ಲೋಕ? ಮಯಾ ದಕ್ಷೇಣ ಪ್ರಕೃತಿ ಸೂಯತೆ ಸಾಚರಾಸನ ಏತುನಾನೇಕ ಅಂತ ಜಗದ್ವಿಪರಿವರ್ತನೆ. ಅಂದ್ರೆ ಪ್ರಕೃತಿ ವರ್ಕ್ ಆಗುವಂತದ್ದು ಕೃಷ್ಣನ ಡೈರೆಕ್ಷನ್ ಅಲ್ಲಿ. ಇದು ಭಗವದ್ಗೀತೆಯಲ್ಲಿ ಉಂಟು. ಹಾಗೆ ಈಗ ದೇಹ ಪ್ರಕೃತಿ ಅಂಡರ್ ಉಂಟು.
ಪ್ರಕೃತಿಗೆ ಡೈರೆಕ್ಷನ್ ಬರುವುದು ಕೃಷ್ಣನಿಂದ. ಈಗ ಭಗವಂತನಿಗೆ ಆಕ್ಚುಲಿ ಎಂಜಾಯರ್ ಭಗವಂತ. ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಭೋಕ್ತಾರಂ ಯಜ್ಞ ತಪಸ, ಎಂಜಾಯರ್ ಕೃಷ್ಣ. ಭಗವಂತನಿಗೆ ಈ ರೀತಿಯಲ್ಲಿ ಎಂಜಾಯ್ ಮಾಡ್ಬೇಕಂತ ಇಚ್ಛೆ ಉಂಟು, ಸರ್ಟನ್ ವೇ. ಅದಕ್ಕೆ ಕೃಷ್ಣ ಎಂತ ಮಾಡಿದ್ದಾನೆ, ನಮ್ಗೆ ಸರ್ಟನ್ ಟೈಪ್ ಆಫ್ ಬಾಡಿ ಕೊಟ್ಟಿದ್ದಾನೆ. ಈ ದೇಹ ಇರುವಂತದ್ದು ನಮ್ಮ ಎಂಜಾಯ್ಮೆಂಟ್ಗೆ ಅಲ್ಲ, ಭಗವಂತನ ಎಂಜಾಯ್ಮೆಂಟ್ಗೆ. ಅದು ನಾವು ಮಿಸ್ಯೂಸ್ ಮಾಡ್ತಾ ಇದ್ದೇವೆ. ಇದ್ರಲ್ಲಿ ನಾವು ನಮ್ಮ ಎಂಜಾಯ್ಮೆಂಟ್ ನಡೆಸ್ತಾ ಇದ್ದೇವೆ. ಅದಕ್ಕೆ ಈ ದೇಹ ಕೊಟ್ಟಿದ್ದಾನೆ. ಈಗ ಬೇರೆ ಬೇರೆ ಕಾರ್ ಉಂಟು, ಶೆವರ್ಲೆಟ್, ಹುಂಡೈ, ಮಾರುತಿ, ಟೊಯೋಟಾ, ಈ ರೀತಿ ಬೇರೆ ಬೇರೆ ಕಂಪನಿ. ಅದೇ ರೀತಿ ಬೇರೆ ಬೇರೆ ದೇಹ. ಇದು ಮೆಟೀರಿಯಲ್ ಪೊಸಿಷನ್. ಈಗ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುವಂತದ್ದು 18ನೇ ಅಧ್ಯಾಯದ 61ನೇ ಶ್ಲೋಕದಲ್ಲಿ, ಈಶ್ವರ ಸರ್ವಭೂತಾನ ಹೃದ್ದೇಶು ಅರ್ಜುನ ತಿಷ್ಠತಿ. ನಾವೀಗ ಕೃಷ್ಣ ಒಳಗಿದ್ದಾನೆ, ಈಶ್ವರ ಸರ್ವಭೂತಾಂ ಹೃದ್ದೇಶು, ಹೃದಯದಲ್ಲಿ, ಇಲ್ಲಿ. ಆದ್ರೆ ನಾವು ಲಾಸ್ಟ್ ದೇಹದಲ್ಲಿ ಎಂತ ಮಾಡಿದ್ದೇವೆ ಅದು ನಮಗೆ ಈಗ ನೆನಪಿಲ್ಲ. ಈಗ ಈ ದೇಹದಲ್ಲಿ ನಾವು ಎಂತ ಮಾಡಿದ್ದೇವೆ ನೆಕ್ಸ್ಟ್ ದೇಹದಲ್ಲಿ ನಮ್ಗೆ ನೆನಪಿರುವುದಿಲ್ಲ. ಹೌದಲ್ವಾ? ಯಾರಿಗಾದ್ರೂ ಪ್ರೀವಿಯಸ್ ಲೈಫ್ ಅಲ್ಲಿ ಮಾಡಿದ ನೆನಪುಂಟಾ? ಸರಿ ಕೃಷ್ಣ, ಯಾರಿಗಾದ್ರೂ ನೆನಪುಂಟಾ? ಇಲ್ಲ ಪ್ರಭುಜಿ. ಇಲ್ಲ. ನೋಡಿ, ಪ್ರೀವಿಯಸ್ ಲೈಫ್ ಅಲ್ಲಿ ನೀವು ಕೃಷ್ಣ ಬಗ್ಗೆ ಮಾಡಿದ್ದೀರಿ, ಇಲ್ಲದ ನಿಮ್ಗೆ ಈ ಕೃಷ್ಣ ಪ್ರಜ್ಞೆ ಸಿಗ್ತಾ ಇರ್ಲಿಲ್ಲ. ನಾವು ಮಾಡಿದ ಕಾರಣ ನಮ್ಗೆ ಸಿಕ್ಕಿದೆ. ಲಾಸ್ಟ್ ಲೈಫ್ ನಾವು ಇದ್ದೆವು, ಇಲ್ಲದ ಆಲ್ ಆಫ್ ಸಡನ್ ಈಗ ತುಂಬಾ ಹೆಚ್ಚಿನವರು ಇದರೆಲ್ಲ ಪ್ರಾಯ ಆದವರು. ಹೇಗೆ ಸಿಗುವುದು? ಹೇಗೆ ಸಿಗುವಂತದ್ದು? ಈಗ ಆನ್ಲೈನ್ ಕೋರ್ಸ್ ಇಂದ ನಿಮ್ಗೆ ಸಿಕ್ತು, ಆದ್ರೆ ನೀವು ಕೆಲವೊಮ್ಮೆ ಜಸ್ಟ್ ಆರಾಮ್ಸೆ ಕೂತ್ಕೊಂಡು ಮನೆಯಲ್ಲಿ ಯೋಚನೆ ಮಾಡಿ, ಇಡೀ ಜೀವನದಲ್ಲಿ ನನಗೆ ಇಷ್ಟು ನಂದು ಲೈಫ್ ಹೋಯಿತು, ಕಳೆಯಿತು, ನನಗೆ ಅಟ್ರಾಕ್ಷನ್ ಬರಲಿಲ್ಲ. ಈಗ ಲಾಸ್ಟ್ ಮೂಮೆಂಟ್ಗೆ ನನಗೆ ಅಟ್ರಾಕ್ಷನ್ ಬಂತು. ಇದು ಹೇಗೆ? ಇದು ಹೇಗೆ? ಹೇಗೆ ಅಂದ್ರೆ ಪ್ರೀವಿಯಸ್ ಲೈಫ್ ಅಲ್ಲಿ ಮಾಡಿದ್ದೀರಿ. ಪ್ರೀವಿಯಸ್ ಲೈಫ್ ಅಲ್ಲಿ ಮಾಡಿದ ಕಾರಣ ಈ ಲೈಫ್ ಸಿಕ್ಕಿದೆ ನಿಮಗೆ. ಪ್ರೀವಿಯಸ್ ಲೈಫ್ ಅಲ್ಲಿ ಮಾಡಿದ ಅರ್ಥದಲ್ಲಿ ಕಟ್ಟಾಗಿದೆ. ಈಗ ಸಿಗ್ತಾ ಉಂಟು. ಈಗ ಈ ಲೈಫ್ ಅಲ್ಲಿ ನೀವು ಜಾಸ್ತಿ ಮಾಡಬೇಕು. ಕಂಪ್ಲೀಟ್ ಮಾಡಿದ್ರೆ ಮತ್ತೆ ಲೈಫ್ ಇಲ್ಲ. ಜಾಸ್ತಿ ಮಾಡಿ ಅಂತದಾದ್ರೆ ನೆಕ್ಸ್ಟ್ ಲೈಫ್ ಅಲ್ಲಿ ಡೇ 1 ಇಂದ ಸ್ಟಾರ್ಟ್. ಡೇ 1 ಇಂದ ನೀವು ಎಣಿಸಿ ಯಾವ ರೀತಿ ಇರ್ಬೋದು. ನೀವು ನೆಕ್ಸ್ಟ್ ಲೈಫ್ ಅಲ್ಲಿ ಈಗ ನೀವು ತುಂಬಾ ಕಂಪ್ಲೀಟ್ ಮಾಡಿ ನಿಮ್ಗೆ ಸಕ್ಸಸ್ ಎದ್ದೇಳೋದು ಫುಲ್ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನೀವು ನೆಕ್ಸ್ಟ್ ಲೈಫ್ ತೆಗಿತೀರಿ. ನೆಕ್ಸ್ಟ್ ಲೈಫ್ ತೆಗೆಯುವಾಗ ನೀವು ಯಾರ ಹೊಟ್ಟೆಗೆ ಹೋಗ್ತೀರಾ ಅಂದ್ರೆ ಹೂ ಇಸ್ ಅ ಡಿವೋಟಿ, ಸೀರಿಯಸ್ ಡಿವೋಟಿ. ಸೊ ಡೇ 1 ನೀವು ಹೊಟ್ಟೆಗೆ ಹೋಗುವುದರಿಂದ ಕೂಡ that devotee is absorbed in Krishna consciousness. So you will be hearing, ನೀವು ಕೇಳ್ತಾ ಇರ್ತೀರಿ, ಈ ಗರ್ಭದಲ್ಲಿ ಇರುವಾಗಲೇ ಕೇಳ್ತಾ ಇರ್ತೀರಿ ಪ್ರಹ್ಲಾದ್ ಮಹಾರಾಜ್ ಫುಲ್ ಮಾಡಿ ಸತ್ರೆ. ಮತ್ತೆ ಬಂದ ಮೇಲೆ ಹೇಗಿರ್ಬೋದು ನೀವು ಎಣಿಸಿ. ಜಸ್ಟ್ ನೀವೊಂದು ಓಪನ್ ಅನ್ಮ್ಯೂಟ್ ಮಾಡ್ತಾ ಇದ್ದೇನೆ, ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ ಯಾವ ರೀತಿ ಇರ್ಬೋದು, ಯಾವ ರೀತಿ ಇರ್ಬೋದು ನೆಕ್ಸ್ಟ್ ಲೈಫ್. ಡೇ 1 ಇಂದ ಭಕ್ತಿ ಹೇಗಿರ್ಬೋದು? ಯಾರು ಹೇಳ್ತೀರಿ? ಭಕ್ತರ ಕುಟುಂಬದಲ್ಲಿ ಜನಿಸಬಹುದು. ಅದು ಹೇಗಿರ್ಬೋದು ನಮ್ಮ ಕಾನ್ಶಿಯಸ್ನೆಸ್? ತುಂಬಾ ಆಳವಾದ ಆಧ್ಯಾತ್ಮಿಕದಲ್ಲಿ ತೊಡಗಿಕೊಂಡಿರುತ್ತೆ ಮನಸ್ಸು. ತುಂಬಾ ಖುಷಿಯಲ್ಲಿ ಇರ್ಬೋದಾ? ಕೃಷ್ಣ ಪ್ರಜ್ಞೆಯಲ್ಲಿ ಇರ್ಬೋದು. ಓಕೆ, ಹಾಗಾದ್ರೆ ಯಾರು ಎಂತ ಹೇಳುವಂತದ್ದು ಬೇಜಾರು ಮಾಡುವ ಅವಶ್ಯಕತೆ ಇಲ್ಲ. ನನಗೆ ಲೇಟ್ ಆಗಿ ಸಿಕ್ಕಿತು, ನನಗೆ ಸಣ್ಣ ಪ್ರಾಯದಲ್ಲೇ ಸಿಕ್ಕಬೇಕಿತ್ತು, ಮಿಂಚಿ ಹೋದ ಕಾಲವನ್ನು ಚಿಂತಿಸಿ ಬಲವಿಲ್ಲ. ಚಿಂತೆ ಮಾಡಬೇಡಿ. ಈಗ ಅದು ಸಿಕ್ಕಿದಲ್ಲ, ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್. ನಾವು ಯಾವಾಗ ಅಂತಂದ್ರೆ ಎಷ್ಟೋ ಮಂದಿಗೆ ಸಿಗ್ಲೇ ಇಲ್ಲ, ನಮ್ಗೆ ಇಷ್ಟ ಸಿಕ್ಕಿದೆ.
ಇದರಿಂದ ನಾವು ಖುಷಿ ಪಡಬೇಕಂದ್ರೆ. ಹಾಗಾಗಿ ನಾವು ಮರೆತು ಬಿಡ್ತೇವೆ ಪ್ರೀವಿಯಸ್ ಲೈಫ್ ಅಲ್ಲಿ ನಾವು ಹೇಗಿದ್ದೆವು, ಎಂತ ಮಾಡಿದ್ವಿ, ಯಾವ್ದು ನೆನಪಿಲ್ಲ. ಪ್ರೀವಿಯಸ್ ಲೈಫ್ ಬೇಡಿ, ನಿನ್ನೆ ನಾವು ಎಂತ ಮಾಡಿ ನಮ್ಗೆ ನೆನಪಿಲ್ಲ. ನಿನ್ನೆ ಮಧ್ಯಾಹ್ನ 11 ಗಂಟೆಗೆ ನಾನು ಎಂತ ಮಾಡ್ತಿದ್ದೆ ಅದು ನನಗೆ ನೆನಪಿಲ್ಲ. ಒಂದು ವಾರ ಮುಂಚೆ ನಾನು ಎಲ್ಲಿಗೆಲ್ಲ ಹೋಗಿದ್ದೆ ಅದು ನೆನಪಿಲ್ಲ. ನಮ್ಮ ಕಂಡೀಷನ್ ಅದು. ದಿಸ್ ಇಸ್ ಪ್ಯಾಥೆಟಿಕ್ ಕಂಡೀಷನ್, ಅಬಾಮಿನೇಬಲ್ ಕಂಡೀಷನ್. ಯಾಕೆಂದ್ರೆ ನಾವು ಭೌತಿಕ ದೇಹದಲ್ಲಿ ಇದ್ದೇವೆ. ಹಾಗೆ ನಾವು ದೇಹವನ್ನು ಚೇಂಜ್ ಮಾಡುದು ನಾವು ಮರೆತು ಬಿಡ್ತೇವೆ. ನನಗೆ ಯಾಕೆ ಈ ದೇಹ ಸಿಕ್ಕಿದೆ ಅದು ನಮ್ಗೆ ಗೊತ್ತಿಲ್ಲ. ಆದ್ರೆ ಕೃಷ್ಣನಿಗೆ ಗೊತ್ತುಂಟು. ಹೃದಯೇಶ್ವರಿನ ತಿಷ್ಠತಿ, ನಮ್ಮ ಹೃದಯದೊಳಗಿದ್ದಾನೆ ಕೃಷ್ಣ. ಅವ ಮರೆಯುವುದಿಲ್ಲ. ಏ ಅತಾಂ ಮಾಂ ಪ್ರಪದ್ಯಂತೆ. ನಿಮ್ದು ಇಚ್ಛೆ ಅಂತ ಉಂಟು, ಹಾಗೆ ನಿಮಗೆ ವ್ಯವಸ್ಥೆ ಮಾಡ್ತಾನೆ. ಭಗವಂತ ಪಾರ್ಶಾಲಿಟಿ ಅಲ್ಲ. ನಮ್ಗೆ ಈ ದೇಹ ಬೇಕಿತ್ತು, ಈ ದೇಹ ಕೊಟ್ಟಿದ್ದಾನೆ. ಹಾಗೆ ಪ್ರಭುಪಾದ ಕೃಷ್ಣ ಇಸ್ ಸೋ ಕೈಂಡ್. ಕೃಷ್ಣ ಇಸ್ ಸೋ ಕೈಂಡ್. ಈ ಫುಲ್ಫಿಲ್ಸ್ ಅವರ್ ಡಿಸೈರ್ಸ್. ನಮ್ಮ ಇಚ್ಛೆಗಳನ್ನು ಈಡೇರಿಸ್ತಾನೆ ಭಗವಂತ. ಈಗ ಒಬ್ಬನಿಗೆ ಹಂದಿಯ ದೇಹ ಯಾಕೆ ಸಿಕ್ಕಿದೆ? ಯಾಕೆಂದ್ರೆ ಅವನಿಗೆ ಎಲ್ಲವನ್ನು ತಿನ್ನುವಂತ ಇಚ್ಛೆ. ಎಸ್, ನೀನು ಹಂದಿ ಆಗು. ಎಸ್, ಸ್ಯಾಂಕ್ಷನ್ ಮಾಡ್ತಾನೆ ಭಗವಂತ. ಈಗ ಇನ್ನೊಬ್ಬನಿಗೆ ಇಚ್ಛೆ ಉಂಟು, ನನಗೆ ಡ್ಯಾನ್ಸ್ ಮಾಡ್ಬೇಕು ಕೃಷ್ಣನೊಟ್ಟಿಗೆ. ಅವನಿಗೆ ಆ ದೇಹ ಸಿಗ್ತದೆ. ಈಗ ನಾವು ಡಿಸೈಡ್ ಮಾಡ್ಬೇಕು, ನನಗೆ ಹಂದಿ ತರ ಎಲ್ಲವನ್ನು ತಿನ್ನುವ ದೇಹ ಬೇಕಾ, ಕೃಷ್ಣನೊಟ್ಟಿಗೆ ಡ್ಯಾನ್ಸ್ ಮಾಡುವ ದೇಹ ಬೇಕಾ? ಇದು ನಮ್ಗೆ ಬಿಟ್ಟದ್ದು. ನನಗೆ ಮಲ ತಿನ್ನುವಂಥದ್ದು, ಮೂತ್ರ ಕುಡಿಯುವಂತ ಅಂತ ದೇಹ ಬೇಕಿದ್ರೆ ಹಂದಿ ಆಗ್ತೇವೆ. ಕೃಷ್ಣನೊಟ್ಟಿಗೆ ಡ್ಯಾನ್ಸ್ ಮಾಡ್ಲಿಕ್ಕೆ ಇಚ್ಛೆ ಇದ್ರೆ ನಾವು ಆ ದೇಹ ಸಿಗ್ತದೆ. ಹಾಗೆ ಡಿಸೈಡ್ ನಾವು ಮಾಡ್ಬೇಕಂತೆ. ವಾಟ್ ನೆಕ್ಸ್ಟ್? ಈಗ ಕೆಲವರು ಹೇಳ್ತಾರೆ, ಇದು ನಿಮ್ಗೆ ಪ್ರಶ್ನೆ ಬರ್ಬೋದು. ಅಂದ್ರೆ ನಿಮ್ಗೆ ಅಂತಲ್ಲ, ನೀವು ಈಗ ಪ್ರೀಚ್ ಮಾಡುವಾಗ ಹೀಗೆ ಮಾಡಿದ ನೆಕ್ಸ್ಟ್ ಲೈಫ್, ಈ ಲೈಫ್, ಈ ದೇಹ ಸಿಗ್ತದೆ, ಹಂದಿ ದೇಹ ಸಿಗ್ತದೆ. ನೀವೀಗ ಇದನ್ನು ಯಾರಿಗಾದ್ರೂ ಹೇಳ್ತೀರಿ, ಆಗ ಅವ್ರು ಹೇಳ್ತಾರೆ, ನಾನು ನಿಮ್ಮ ಇದನ್ನೆಲ್ಲ ನಂಬುವುದಿಲ್ಲ. ಎಂತ ದೇಹ ಸಿಗ್ತದೆ, ಈ ಲೈಫ್ ಉಂಟು, ಎಂಜಾಯ್ ಮಾಡ್ಬೇಕು. ಯಾರು ನೋಡಿದ್ದಾರೆ ಈ ರೀತಿ? ನಿಮ್ಗೆ ಯಾರಾದ್ರೂ ಕೇಳಿದಾರಾ? ನೀವು ಹೇಳಿದ್ದೀರಾ ಯಾರಿಗಾದ್ರೂ? ಪ್ರಶ್ನೆ ಮಾಡಿದಾರ ನಾನು ನಂಬುವುದಿಲ್ಲ ಅಂತ? ಹೌದು 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 ಪ್ರಭುಜಿ, ಕೇಳಿದ್ದಾರೆ. ತುಂಬಾ ಮಂದಿ ಹೇಳಿದ್ದಾರೆ ಪ್ರಭುಜಿ. ಎಸ್, ಓಕೆ. ಹಾಗಾಗಿ ಈ ರೀತಿ ಬರ್ತದೆ, ಪ್ರಶ್ನೆ ಎಲ್ಲ ಬರ್ತದೆ. ಹಾಗಾಗಿ ರೂಪದಿರುವಂಥದ್ದು ನೀನು ನಂಬದೇರು, ಅದು ಡಸಂಟ್ ಮ್ಯಾಟರ್ ಅಂತೆ ಪ್ರಭುದಿರುವಂಥದ್ದು. ದ ನೇಚರ್ಸ್ ಲಾ ವಿಲ್ ಆಕ್ಟ್. ಪ್ರಕೃತಿಯ ನಿಯಮಗಳು. ಪ್ರಭುದ ಪುಸ್ತಕ ಬರ್ತಿದ್ದಾರೆ. ಈಗ ನಾನು ಹೇಳ್ಬೋದು, ನಾನು ನೆಕ್ಸ್ಟ್ ಲೈಫ್ ಅನ್ನು ನಂಬುವುದಿಲ್ಲ ಅಂತ ನಾನು ಹೇಳ್ಬೋದು. ಆದ್ರೆ ನೇಚರ್ಸ್ ಲಾ ಬಿಡ್ತದ? ಪ್ರಕೃತಿಯ ನಿಯಮಗಳು ಬಿಡುವುದಿಲ್ಲ. ಕರ್ಮಣ ದೈವ ನೇತ್ರೇನ. ಈಗ ನಾವು ಯಾವ ರೀತಿ ಆಕ್ಟ್ ಮಾಡ್ತೇವೆ, ನಮ್ಮ ದೇಹ ಕೂಡ ರೆಡಿ ಆಗ್ತದೆ ನೆಕ್ಸ್ಟ್ ಲೈಫಿಗೆ. ನಾನು ಹಂದಿ ತರ ಎಲ್ಲವನ್ನು ತಿನ್ನುವಂತ ಆಕ್ಟ್ ಮಾಡಿದ್ರೆ ಹಂದಿ ಆಗ್ತೇನೆ. ನಾನು ನಿಮಗೆ ತುಂಬಾ ಮಲಗುವಂತ ಇಚ್ಛೆ ಇದ್ರೆ ನಾನು ನೆಕ್ಸ್ಟ್ ಲೈಫಲ್ಲಿ ಪೋಲಾರ್ ಬೇರ್ ಆಗ್ತೇನೆ. ತುಂಬಾ ಸೆಕ್ಸ್ ಮಾಡುವ ಇಚ್ಛೆ ಇದ್ರೆ ಪಿಜಿನ್ ಆಗ್ತೇನೆ, ಸ್ಪ್ಯಾರೋ ಆಗ್ತೇನೆ, ಮಂಗ ಆಗ್ತೇನೆ. ಮತ್ತೆ ಜಾಸ್ತಿ ನಾನ್ ವೆಜ್ ಇಚ್ಛೆ ಇದ್ರೆ ಹುಲಿ ಆಗ್ತೇನೆ.
ಎಲ್ಲ ಗಾರ್ಬೇಜ್ ತಡೆ ನನಗೆ ಅಟ್ರಾಕ್ಷನ್ ಇದ್ರೆ ಕಾಗೆ ಆಗ್ತೇನೆ. ನಮ್ದು ಯಾವ್ದು ಇಚ್ಛೆ ಉಂಟು ಅದೇ ಸಿಗ್ತದೆ, ಅದೇ ಸಿಗುವಂಥದ್ದು. ಭಗವಂತ ಪಾರ್ಶಾಲಿಟಿ ಮಾಡುವುದಿಲ್ಲ. ತುಂಬಾ ಅಸೂಯೆ ಇದ್ರೆ ಹಾವಾಗ್ತೇನೆ, ತುಂಬಾ ಎನ್ವಿಯಸ್ನೆಸ್ ಇದ್ರೆ ಹಾವಾಗ್ತೇನೆ. ಈ ರೀತಿ ನೀರಿನಲ್ಲಿ ಇರ್ಲಿಕ್ಕೆ ಇದ್ರೆ ಮೀನಾಗ್ತೇನೆ. ಹಾಗಾಗಿ ಭಗವಂತ ಎಲ್ಲವನ್ನು ಕೊಡ್ತಾನೆ. ಇದು ನಿನಗೆ ಬೇಕಾ? ಓಕೆ, ರೆಡಿ, ಸ್ಯಾಂಕ್ಷನ್, ಗ್ರಾಂಟೆಡ್. ಹಾಗಾಗಿ ಆ ರೀತಿ ನಾವು ಪ್ರಿಪೇರ್ ಮಾಡೋದು ನೆಕ್ಸ್ಟ್ ಬಾಡಿ. ಹಾಗಾಗಿ ಮೃತ್ಯು ಅಂದ್ರೆ ಅಂತ, ವಿ ಹ್ಯಾವ್ ಫಿನಿಶ್ ದಿಸ್ ಬಾಡಿ, ದೇಹ ಮುಗಿಯಿತು, ಇನ್ನೊಂದು ದೇಹ. ಇನ್ನೊಂದೇ ಯಾಕೆ? ಯಾಕೆ ನೀನು ಫೀಲ್ಡ್ ವರ್ಕ್ ಮಾಡಿದೀವಿ ನಾವು, ನಮ್ಗೆ ನಮ್ದು ಇಚ್ಛೆ ಹೀಗೆ, ಇನ್ನೊಂದೇ. ಹಾಗಾಗಿ ಇಲ್ಲಿ ಅಜಾಮಿಲ ಟೋಟಲಿ ಅವನ ಮಗನಲ್ಲಿ ಅಬ್ಸಾರ್ವ್ ಆಗಿದ್ದ. ಅದಕ್ಕೆ ಅವನನ್ನು ಮೂಢ ಅಂತ ಹೇಳುವಂಥದ್ದು. ಮೂಢ ಅಂದ್ರೆ ಆಸ್. ನಾವು ನಿಜವಾಗಿ ಮರಿತಾ ಇದ್ದೇವೆ ಯಾವುದನ್ನು? ಮೃತ್ಯು. ಅಟ್ ಎನಿ ಟೈಮ್ ಮೃತ್ಯು ಬರ್ಬೋದು, ಹೇಳಿ ಬರುವುದಿಲ್ಲ. ಸಾವು, ಡೆತ್. ನಾವು ಇದನ್ನು ಟೋಟಲ್ ಮರ್ತು ಬಿಟ್ಟಿದ್ದೇವೆ. ನಾನು ಕೂಡ ಒಂದು ದಿವಸ ಪ್ರಿಪೇರ್ ಆಗ್ಬೇಕು ಡೆತ್ತಿಗೆ, ಇದು ನನಗೆ ಗೊತ್ತಿಲ್ಲ. ನಾವೀಗ ಎಂಜಾಯ್ಮೆಂಟ್ ಮೂಡಲ್ಲಿ ಇದ್ದೇವೆ. ಎಸ್, ಒನ್ ಮೋರ್ ಇಯರ್. ಇಲ್ಲ, ಹಾಗಾಗಿ ಇಲ್ಲಿ ಅಜಾಮಿಲ ಅದನ್ನು ಮರೆತು ಬಿಟ್ಟ, ಮತ್ತೆ ಅವನ ಮಗನ ಮೇಲೆ ಎಫೆಕ್ಷನ್ ತೋರಿಸಲಿಕ್ಕೆ ಸ್ಟಾರ್ಟ್ ಮಾಡಿದ. ಇಲ್ಲಿ ಎಫೆಕ್ಷನೇಟ್ ಫಾದರ್, ಕೆಲವೊಮ್ಮೆ ಎಫೆಕ್ಷನೇಟ್ ಹಸ್ಬೆಂಡ್, ಬೇರೆ ಬೇರೆ ಸಂಬಂಧ, ತುಂಬಾ ರಿಲೇಶನ್ಶಿಪ್ ಉಂಟು. ಕೆಲವೊಮ್ಮೆ ಎಫೆಕ್ಷನೇಟ್ ಫ್ರೆಂಡ್, ಕೆಲವೊಮ್ಮೆ ಎಫೆಕ್ಷನೇಟ್ ಫ್ರೆಂಡ್, ಬೇರೆ ಬೇರೆ ರಿಲೇಷನ್ ಬರ್ತದೆ ಎಫೆಕ್ಷನ್ ತೋರಿಸುವಂಥದ್ದು. ಹಾಗಾಗಿ ನಾವು ಇದು ಆಕ್ಚುಲಿ ನಿಜವಾದ ರಿಲೇಶನ್ಶಿಪ್ ಅಲ್ಲ. ರಿಲೇಶನ್ಶಿಪ್ ಕೃಷ್ಣನೊಟ್ಟಿಗೆ. ಐ ವಾಸ್ ಡ್ಯಾನ್ಸಿಂಗ್ ವಿತ್ ಕೃಷ್ಣ, ಬಟ್ ನೌ ಐ ಕೇಮ್ ಹಿಯರ್ ಟು ಮೆಟೀರಿಯಲ್ ವರ್ಲ್ಡ್. ನಾನು ಕೃಷ್ಣನೊಟ್ಟಿಗೆ ಐ ವಾಸ್ ಪ್ಲೇಯಿಂಗ್ ಲೈಕ್ ಎ ಕವರ್ಡ್ ಬಾಯ್. ಈಗ ನಮ್ದು ಯಾವುದಾದ್ರು ಸ್ವರೂಪ ಉಂಟು, ಶಾಂತ, ದಾಸ್ಯ, ಸಾಕ್ಯ, ವಾತ್ಸಲ್ಯ, ಮಾಧುರ್ಯ. ಈ 5ರಲ್ಲಿ ಒಂದು ಸ್ವರೂಪ ನಮ್ದು ಉಂಟು. ಈಗ ನಾವು ಮರ್ತು ಬಿಟ್ಟಿದ್ದೇವೆ. ಒರಿಜಿನಲಿ ವಿ ವೇರ್ ಇನ್ ಸ್ಪಿರಿಚುವಲ್ ವರ್ಲ್ಡ್ ಪ್ಲೇಯಿಂಗ್ ವಿತ್ ಕೃಷ್ಣ, ಬಟ್ ನಾವು ಅದನ್ನು ಮರ್ತು ಬಿಟ್ಟಿದ್ದೇವೆ. ದಿಸ್ ಇಸ್ ಅವರ್ ರಿಯಲ್ ಇಟರ್ನಲ್ ರಿಲೇಶನ್ಶಿಪ್, ನಿಜವಾದ ರಿಲೇಶನ್ಶಿಪ್. ಪ್ರಭುಪಾದ ಇಚ್ಛೆ ಅಂತಂದ್ರೆ ನಾವು ವಾಪಸ್ ಆ ರಿಲೇಶನ್ಶಿಪ್ಗೆ ಹೋಗ್ಬೇಕು. ಹಾಗಾಗಿ ಪ್ರಭುಪಾದ ಹೇಳುವುದು ಇಲ್ಲಿ ಅಜಾಮಿಲ ಮೂಢ ಅಂತೆ. ಮೂಢ ಅಂದ್ರೆ ಆಸ್, ಕತ್ತೆ. ಯಾಕೆಂದ್ರೆ ಕತ್ತೆಗೆ ಅವನ ಇಂಟ್ರೆಸ್ಟ್ ಗೊತ್ತಿಲ್ಲ. ನೀ ಕತ್ತೆಯನ್ನು ನೋಡಿ ಅಂತೆ, ಈ ವಾಷರ್ ಮ್ಯಾನ್ ಡೋಬಿಯವ ಲೋಡ್ ಮಾಡ್ತಾನೆ, ತುಂಬಾ ಟನ್ಸ್ ಲೋಡ್ ಮಾಡ್ತಾನೆ ಅದರಲ್ಲಿ. ಅದಕ್ಕೆ ನಡಿಲಿಕ್ಕೆ ಕೂಡ ಆಗುದಿಲ್ಲ, ಅದು ಕೂಡ ಲೋಡ್ ಮಾಡ್ತಾನೆ, ಮೆಲ್ಲ 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 ಹೋಗ್ತದೆ, ಅದು ಕೂಡ ಅದು ಮಾಡ್ತಾ ಇರ್ತದೆ. ಮತ್ತೆ ಅದಕ್ಕೆ ಗೊತ್ತಿಲ್ಲ ಅಂದ್ರೆ ಅಷ್ಟು ಟನ್ ಲೋಡ್ ಅದು ಕೂಡ ಗೊತ್ತಿಲ್ಲ ಕತ್ತೆಗೆ. ತುಂಬಾ
ಎಂತ ಹೇಳುವಂಥದ್ದು ಬಟ್ಟೆಗಳು ಉಂಟು, ಅದು ಗೊತ್ತಿಲ್ಲ ಅದಕ್ಕೆ ಕತ್ತೆಗೆ. ನನ್ನ ಹಿಂದೆ ಈಗ ಒಂದಾದ್ರೂ ಬಟ್ಟೆ ಆ ಕತ್ತೆಗೆ ಸೇರಿದುಂಟ? ಎಸ್, ಯಾರು ಹೇಳ್ತೀರಿ? ಈಗ ಇವ ವಾಷರ್ಮನ್ ಡೋಬಿಯವ ಬಟ್ಟೆಯನ್ನು ಕತ್ತೆಯ ಹಿಂದೆ ಹಾಕ್ತಾನೆ, ಅದ್ರಲ್ಲಿ ಒಂದಾದ್ರೂ ಅವನಿಗೆ ಸೇರಿದುಂಟ ಕತ್ತೆಗೆ? ಪ್ರಭುಜಿ ಇಲ್ಲ. ಮತ್ತೆ ಯಾಕೆ ಕತ್ತೆ ಕೆಲಸ ಮಾಡುವಂಥದ್ದು ಆ ರೀತಿ? ಒಂದು ದುಡ್ಡು ಹುಲ್ಲಿಗೆ. ಓಕೆ, ಎಸ್, ಈಗ ನಾವು ಬರುವ ಆ ಟಾಪಿಕ್ಗೆ ಬರುವ. ಹಾಗಾಗಿ ಒಂದು ಬಟ್ಟೆ ಕೂಡ ಇಲ್ಲ ಅಂತ ಕತ್ತೆದು. ಆದ್ರೆ ಈ ಕತ್ತೆಗೆ ಬುದ್ಧಿ ಇಲ್ಲ. ಕತ್ತೆ ಎಣಿಸೋದು ನನ್ನ ಕೆಲಸ, ನನ್ನ ಡ್ಯೂಟಿ ಈ ಬಟ್ಟೆಗಳನ್ನು ಲೋಡ್ ಮಾಡುವಂಥದ್ದು. ಯಾಕೆಂದ್ರೆ ಅವ ವಾಷರ್ ಮ್ಯಾನ್ ಹುಲ್ಲನ್ನು ಕೊಡ್ತಾನೆ. ಆದ್ರೆ ಕತ್ತೆಗೆ ಚೂರು ಕೂಡ ಸೆನ್ಸ್ ಇಲ್ಲ, ಹುಲ್ಲು ಆಚೆಗೆ ಸಿಗ್ತದೆ ಅನ್ನೋ ಸೆನ್ಸೇ ಇಲ್ಲ. ನಾನು ಯಾಕೆ ಈ ಡ್ಯೂಟಿ ಮಾಡ್ತಾ ಇದ್ದೇನೆ? ಈಗ ನಾವು ಡ್ಯೂಟಿಯಿಂದ ಇದ್ದೇವೆ. ಪ್ರಭುವಂಥದ್ದು ಈ ಆನೆ ದಿವಸಕ್ಕೆ 3 ಕ್ವಿಂಟಲ್ ತಿಂತದೆ, ಅಂದ್ರೆ 300 kg. ಆನೆಗೆ ಕೃಷ್ಣ ಸಪ್ಲೈ ಮಾಡ್ತಾನೆ. ನಾವು ಹಬ್ಬ ಅಂತ ತಿನ್ನುವುದು ಅಂದ್ರೆ ಜಾಸ್ತಿ ಅಂದ್ರೆ 1 kg, ಒಂದು ಅರ್ಧ kg ತಿಂತೇವೆ. ನಮ್ಗೆ ಸಪ್ಲೈ ಮಾಡುವುದಿಲ್ವಾ? ಮಾಡ್ತಾನೆ ಇಲ್ವಾ ಭಗವಂತ? ಎಸ್, ಹರೇ ಕೃಷ್ಣ. ಮಾಡ್ತಾನೆ, ಆದ್ರೆ ನಮಗೆ ನಂಬಿಕೆ ಇಲ್ಲ ಅದು. ಮಾಡ್ತಾರೆ ಪ್ರಭುಜಿ, ಮಾಡ್ತಾರೆ. ಭಗವಂತ ಕತ್ತೆ ದುಡಿಬೇಕಾ? ಕತೆ ಬೇಡ ಸರ್, ಬೇಕಾಗಿಲ್ಲ. ಅಲ್ಲ, ನಾವು ಕತ್ತೆ ದುಡಿಬೇಕಾ? ಬೇಡ. ನಾವು ತಿನ್ನುವಂಥದ್ದು ಅರ್ಧ kg 1 kg, ಅದಕ್ಕೆ ನಾವು ಕತ್ತೆ ದುಡಿಬೇಕಾ? ಇಲ್ಲ, ಬೇಡ, ಬೇಕಾಗಿಲ್ಲ. ಇಲ್ಲ. ಇಲ್ಲ. ಮತ್ತೆ ನಾವು ಎಂತ ಮಾಡ್ಬೇಕು? ಎಷ್ಟು ದುಡಿಬೇಕು? ಭಗವಂತ ಎಷ್ಟು ನೆನಪಿರ್ಬೇಕು. ಹಾ, 8 hours ಜಪ ಮಾಡ್ತಾ ಇದ್ರೆ ಕೊಟ್ಟೆ ಕೊಡ್ತಾರೆ. ನೋಡಿ, ಇದು ಉತ್ತರ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ತುಂಬಾ ಕಷ್ಟ ಆಗ್ತದೆ. ಆದ್ರೆ ಇಲ್ಲ, ನಾವು ಮತ್ತೆ ಕೂಡ ಎಸ್, ನಾನು ಹೋಗ್ತೇನೆ, ಕತ್ತೆ ದುಡಿತೇನೆ, ತುಂಬಾ ಕಷ್ಟಪಡ್ತೇನೆ. ಯಾಕೆ? ಅವ ನನಗೆ ಹುಲ್ಲು ಹಾಕ್ತಾನೆ, ಹುಲ್ಲು ಆಚೆ ಈಚೆ ಉಂಟಾಗ್ತದೆ. ನನ್ನ ಡ್ಯೂಟಿ ಅದು, ನನಗೆ ಮಾಡಲೇಬೇಕು ಕೆಲಸ. ಕೆಲವರೆಲ್ಲ ಹಠ ಹಿಡಿತಾರೆ. ನೀವು ಹೇಳ್ತೀರಿ ನಿಮ್ಗೇನು, ದೇವಸ್ಥಾನದಲ್ಲಿ ಕೂತ್ಕೊಂಡಿರುತ್ತೆ, ನಮ್ಗೆ ಡ್ಯೂಟಿ ಉಂಟು. ಎಂತ ಡ್ಯೂಟಿ? ಕತ್ತೆದಾರ ಡ್ಯೂಟಿ. ಯಾಕೆಂದ್ರೆ ಡ್ಯೂಟಿ ಮಾಡ್ಬೇಕು, ಎಷ್ಟು ಬೇಕು ಅಷ್ಟೇ ಮಾಡ್ಬೇಕು, ಕತ್ತೆದಾರ ಮಾಡಬಾರ್ದು. ನಮ್ಮ ಗೋಲ್ ಗೊತ್ತಿರ್ಬೇಕು. ಗೋಲ್ ಇಲ್ಲ. ಹಾಗೆ ಪ್ರಭುಪಾದ ಇರುವಂತದ್ದು, ನಮ್ಗೆ ನಮ್ಮ ರಿಯಲ್ ಬಿಸ್ನೆಸ್ ಗೊತ್ತಿಲ್ಲ ಅಂದ್ರೆ, ರಿಯಲ್ ಬಿಸ್ನೆಸ್ ಅಂದ್ರೆ ಸಾವು. ಅದಕ್ಕೆ ನಾವು ಎಂತ ವ್ಯವಸ್ಥೆ ಮಾಡ್ತಾ ಇದ್ದೇವೆ? ಈಗ ಸಾವನ್ನು ನಾವು ಹೇಗೆ ಅವಾಯ್ಡ್ ಮಾಡುವಂಥದ್ದು? ಹಾಗಾಗಿ ಸಾವಿನ ಮುಂಚೆ ನಾನು ಯಾವ ರೀತಿಯಲ್ಲಿ ಇರಬೇಕು? ಯಾವ ರೀತಿ ಇರಬೇಕು? ವೈಕುಂಠಗೆ ಹೋಗ್ಲಿಕ್ಕೆ ನಾನು ಎಂತಾದ್ರೂ ವ್ಯವಸ್ಥೆ ಮಾಡಿದ್ದೇನಾ? ಇಲ್ಲ. ಮನೆಯವರಿಗೆ, ಉಳಿದವರಿಗೆ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೇನೆ. ನಾನು ನನ್ನದು ನೋಡ್ತಾ ಇದ್ದೇನಾ? ಇಲ್ಲ. ಯಾಕೆಂದ್ರೆ ವೈಕುಂಠದಲ್ಲಿ, ವೃಂದಾವನದಲ್ಲಿ ಪರ್ಮನೆಂಟ್ ಆಗಿರ್ಬೋದು, ಇದು ಟೆಂಪರರಿ ಪ್ಲೇಸ್. ಹಾಗಾಗಿ ನತೇ ವಿದು ಸ್ವಾರ್ಥಗತಿ ವಿಷ್ಣು, ನಮ್ಗೆ ನಮ್ಮ ನಿಜವಾದ ಸ್ವಾರ್ಥ ಗೊತ್ತಿಲ್ಲ. ನಾವು ಭಗವಂತನಿಂದ ಸಪರೇಟ್ ಆಗಿದ್ದೇವೆ. ನಾವು ಭಗವಂತನ ಅಂಶ, ಮಮೇವ ಅಂಶ, ಪಾರ್ಟ್ ಅಂಡ್ ಪಾರ್ಸೆಲ್. ಇದನ್ನು ನಾವು ಮರ್ತು ಬಿಟ್ಟಿದ್ದೇವೆ.
ನಾವೆಂತ ಹೇಳಿದ್ರು, ನಾನು ಭಾರತದ ಪಾರ್ಟ್ ಅಂಡ್ ಪಾರ್ಸೆಲ್, ನಾನು ನನ್ನ ತಾಯಿ ತಂದೆಯ ಪಾರ್ಟ್ ಅಂಡ್ ಪಾರ್ಸೆಲ್. ನಾವು ಕೃಷ್ಣನ ಪಾರ್ಟ್ ಅಂಡ್ ಪಾರ್ಸೆಲ್. ಇದನ್ನು ನಾವು ಮರೆತು ಬಿಟ್ಟಿದ್ದೇವೆ. ನಾನು ಈ ಸಮಾಜದ ಪಾರ್ಟ್ ಅಂಡ್ ಪಾರ್ಸೆಲ್, ನಾನು ಈ ದೇಶದ ಪಾರ್ಟ್ ಅಂಡ್ ಪಾರ್ಸೆಲ್, ನಾನು ಈ ಫ್ಯಾಮಿಲಿಯ ಪಾರ್ಟ್ ಅಂಡ್ ಪಾರ್ಸೆಲ್. ಈ ರೀತಿ ಇದೆಲ್ಲ ಹೆಸರು ನಾವು ಕೊಟ್ಟದ್ದು. ಆದ್ರೆ ಆಕ್ಚುಲಿ ನಾವು ಕೃಷ್ಣನ ಪಾರ್ಟ್ ಅಂಡ್ ಪಾರ್ಸೆಲ್. ಈಗ ಎಷ್ಟು ಯಾರಿಗಾದ್ರೂ ಸಣ್ಣ ಮಗು ಉಂಟಾ? 1 ವರ್ಷದ ಮಗು ಉಂಟಾ? 1 ವರ್ಷದೊಳಗೆ ಮಗು ಯಾರಿಗಾದ್ರೂ? ಎಸ್, ಹರೇ ಕೃಷ್ಣ, ಹರೇ ಕೃಷ್ಣ. ಯಾರಿಗಾದ್ರೂ ಸಣ್ಣ ಮಗು ಉಂಟಾ ಇಲ್ಲಿ? ಇಲ್ಲ. ಓಕೆ, ಯಾರಿಗಿಲ್ಲ. ಓಕೆ, ಸರಿ. ಈಗ ಸಣ್ಣ ಮಗು ಬೇಡ, ಎಲ್ಲರಿಗೂ ಮಗು ಉಂಟು. ಈಗ ನಿಮ್ಮ ದೊಡ್ಡ ಮಗು ಇರಲಿ. ಓಕೆ, ನಿಮ್ಮ ಮಗನಿಗೆ ಮಗಳಿಗೆ ಈಗ ಯಾರಾದ್ರೂ ಹೊಡಿತಾರೆ, ಗಾಯ ಆಗ್ತದೆ, ಆಗ ನಿಮ್ಗೆ ನೋವಾಗ್ತದ? ಹೌದು, ನೋವಾಗ್ತದೆ. ಜೋರಾಗಿ ಹೊಡಿತಾರೆ, ಯಾವ್ದಾದ್ರು ಇದರಲ್ಲಿ ಬಿಸಿದು ಯಾವ್ದ್ರಲ್ಲಿ ಹೊಡಿತಾರೆ, ಫುಲ್ ಈ ಸ್ಕಿನ್ ಎಲ್ಲ ಬಿಸಿ ಬಿಸಿಯಾಗಿ ಇದಾಗ್ತದೆ, ಬರ್ನ್ ಆಗ್ತದೆ, ಆಗ ನಿಮ್ಗೆ ನೋವಾಗ್ತದ? ಹೌದು ಪ್ರಭುಜಿ, ನೋವಾಗ್ತದೆ. ಆಗತ್ತೆ ಪ್ರಭುಜಿ. ಎಸ್, ಉಳಿದವರಿಗೆ ಆಗುದಿಲ್ಲ ನೋವು? ಉಳಿದವರು ಯಾರು ಮಾತಾಡುದಿಲ್ಲ? ಮನಸ್ಸಿಗೆ ನೋವಾಗ್ತದೆ. ಉಳಿದವರಿಗೆ ಆಗುದಿಲ್ಲ? ಆಗುತ್ತೆ ಪ್ರಭಾಜಿ, ಗಲಾಟೆಗೆ ಮಾಡ್ಬಿಡ್ತೀವಿ. ಇಷ್ಟ ಮಂದಿಗೆ ಆಗುದಿಲ್ಲ ನೋಡಿ, ಜಗಳ ಮಾಡ್ತೀವಿ. 20 ಮಂದಿ ಮಾತಾಡ್ಬೋದು, ಉಳಿದವರಿಗೆ ಆಗುದಿಲ್ವಾ? ನೋವಾಗುದಿಲ್ಲ? ನಿಮ್ಮ ಮಗಳಿಗೆ ಎಂತಾದ್ರೂ ಆದ್ರೆ ಆಗ್ತದೆ ಪ್ರಭುಜಿ. ಹೊಡೆದ್ರೇನೆ ಬೇಜಾರಾಗುತ್ತೆ ಪ್ರಭುಜಿ. ಬೈದ್ರೇನೆ ಬೇಜಾರಾಗುತ್ತೆ. ಓಕೆ, ಹಾಗಾಗಿ ನೋವಾಗ್ತದೆ. ಯಾಕೆಂದ್ರೆ ನಿಮ್ಮ ಮಗ ಇಲ್ಲ ಮಗಳು ನಿಮ್ಮ ಪಾರ್ಟ್ ಅಂಡ್ ಪಾರ್ಸೆಲ್, ಅದಕ್ಕೆ ನೋವಾಗ. ಆಕ್ಚುಲಿ ನಾವು ಭಗವಂತನ ಪಾರ್ಟ್ ಅಂಡ್ ಪಾರ್ಸೆಲ್. ಭಗವಂತನಿಗೆ ತುಂಬಾ ನೋವಾಗ್ತಾ ಉಂಟು ನಮ್ಮ ಈ ಆಕ್ಟಿವಿಟೀಸ್ ನೋಡಿ, ತುಂಬಾ ನೋವಾಗ್ತಾ ಉಂಟು. ನಾವು ಸಪರೇಟ್ ಆಗಿದ್ದೇವೆ, ಭಗವಂತನಿಂದ ಸಪರೇಟ್ ಆಗಿದ್ದೇವೆ. ನಾವು ಯಾವ ಸಂಬಂಧದಲ್ಲಿ ಇದ್ದೇವೆ? ದೇಶ ನನ್ನ ದೇಶ, ನನ್ನ ಸಮಾಜ, ನನ್ನ ಕುಟುಂಬ, ನನ್ನ ಫ್ಯಾಮಿಲಿ, ಇದ್ರಲ್ಲಿ ನಾವು ಇದ್ದೇವೆ. ಅವನಿಗೆ ಬೇಜಾರಾಗ್ತಾ ಉಂಟು. ಆಕ್ಚುಲಿ ನಾವು ಅವನ ಪಾರ್ಟ್ ಅಂಡ್ ಪಾರ್ಸೆಲ್. ಪ್ರಭುಪಾದ ಇಚ್ಛೆ ಅಂತ ಅಂದ್ರೆ ಮರಳಿ ದೇವೋತ್ತಮನೆಡೆಗೆ, ಬ್ಯಾಕ್ ಹೋಮ್, ಬ್ಯಾಕ್ ಟು ಗಾಡ್. ನಮ್ದು ಯಾವ್ದು ಸಂಬಂಧ ಕಟ್ಟಾಗಿದೆ ವಾಪಸ್ ಅಲ್ಲಿಗೆ ಹೋಗುವಂಥದ್ದು, ಇದು ಪ್ರಭುಪಾದ ಇಚ್ಛೆ. ಆದ್ರೆ ನಮ್ಗೆ ಇದು ಗೊತ್ತೇ ಆಗುವುದಿಲ್ಲ. ಈ ಸಂಬಂಧ ಉಂಟಂತ ಕೂಡ ಹೇಳಿದ್ರು ಕೂಡ ಅರ್ಥವಾಗುವುದಿಲ್ಲ. ಕೃಷ್ಣನೊಟ್ಟಿಗೆ ನಮ್ಗೆ ನಿಜವಾದ ಸಂಬಂಧ ಉಂಟಂತ ಹೇಳಿದ್ರು ಕೂಡ ಅರ್ಥವಾಗುವುದಿಲ್ಲ. ಯಾಕೆ ಅರ್ಥವಾಗುವುದಿಲ್ಲ? ಯಾರು ಹೇಳ್ತೀರಿ? ಈಗ ನಮ್ಮ ಕ್ಲಾಸಲ್ಲಿ ಇಷ್ಟು ಎಂತ ಹೇಳುವಂಥದ್ದು ಜೋರಾಗಿ ಇದು ಮಾಡಿ, ಎಸ್ ಕೃಷ್ಣನೊಟ್ಟಿಗೆ ನಮ್ಮ ಸಂಬಂಧ ಉಂಟು, ನಾವು ಕೃಷ್ಣನ ಅಂಶ, ಕೃಷ್ಣನ ನಾವು ಪಾರ್ಟ್ ಅಂಡ್ ಪಾರ್ಸೆಲ್, ಈ ರೀತಿ ಎಲ್ಲ ಹೇಳ್ತಾ ಇದ್ದೇನೆ. ಮತ್ತೆ ಕೂಡ ನಮ್ಗೆ ಅರ್ಥ ಆಗುದಿಲ್ಲ. ಯಾಕೆ? ನಾವು ತ್ರಿಗುಣದಲ್ಲಿ ಮಾಯೆ ಫುಲ್ ಅಟ್ಯಾಕ್ ಆಗಿದೆ ಪ್ರಭುಜಿ. ತ್ರಿಗುಣಗಳಿಂದ ಬಂಧಿತರಾಗಿದ್ದೇವೆ. ಮೂಢರು, ನಾವು ಮೂಢರು. ಮಾಯೆಯಲ್ಲಿ ಫುಲ್ ಅಟ್ಯಾಕ್ ಆಗಿದೆ ಅವರಿಗೆ. ಸೊ ಹಾಗಾಗಿ ಕೇಳೋ ಸ್ಟೇಜ್ ಅಲ್ಲಿ ಇಲ್ಲ ಅವರಿಗೆ. ಅದೇ ಮಾಯೆನೇ ತುಂಬಾ ಖುಷಿ ಕೊಡ್ತಾ ಇದೆ. ಸೊ ಇದೆಲ್ಲ ನಾವೆಲ್ಲ ಮೂಢರು ಅಂತ ಅವ್ರು ತಿಳ್ಕೊತಾ ಇದ್ದಾರೆ. ಹಾಗೆ ಮಾಯ ಬಂಧನ, ಜೊತೆಗೆ ಸುಮಂದರಾಗಿದ್ದಾರೆ ಪ್ರಭು. ಹಾಗಾಗಿ ನಮ್ಗೆ ಅರ್ಥವೇ ಆಗುವುದಿಲ್ಲ. ಎಸ್, ಕೃಷ್ಣ ಹೇಳ್ತಾ ಇದ್ದಾನೆ, ಮಮೇವ ಅಂಶ, ನೀವೆಲ್ಲ ನನ್ನ ಅಂಶ, ನನ್ನಲ್ಲಿಗೆ ಬನ್ನಿ. ನಾವು ಕೇಳುವ ಪೊಸಿಷನ್ ಇಲ್ಲ. ನಾವು ಹಾಗಾಗಿ ನಮ್ಗೆ ನಿಜವಾದ ಇಂಟ್ರೆಸ್ಟ್ ಅಂತ ಗೊತ್ತಿಲ್ಲ. ಅಂದ್ರೆ ನತೇವಿತು ಸ್ವಾರ್ಥಗತಿ ವಿಷ್ಣು. ಸ್ವಾರ್ಥ ಇರ್ಬೇಕು ಯಾವುದನ್ನು? ವಿಷ್ಣುವನ್ನು ಪಡೆಯಲಿಕ್ಕೆ, ಕೃಷ್ಣನನ್ನು ಪಡೆಯಲಿಕ್ಕೆ. ನಾವು ಈ ಭೌತಿಕ ಲೋಕದಲ್ಲಿ ತುಂಬಾ ಅಡ್ಜಸ್ಟ್ ಮಾಡ್ಲಿಕ್ಕೆ ನೋಡ್ತೇವೆ. ಯಾಕೆ? ಖುಷಿ ಪಡೀಲಿಕ್ಕೆ.
ಆದ್ರೆ ನಾವು ಎಲ್ಲಿ ತನಕ ಈ ಭೌತಿಕ ಲೋಕದಲ್ಲಿ ಇರ್ತೇವೆ ನಾವು ಖುಷಿಯಲ್ಲಿ ಇರುವುದಿಲ್ಲ. ಯಾಕೆಂದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಾನೆ, ದುಃಖಾಲಯಂ ಅಶಾಶ್ವತಂ. ಇದು ದುಃಖಾಲಯಂ, ಇದು ಸುಖಾಲಯಂ ಅಲ್ಲ. ಸುಖಾಲಯಂ ಶಾಶ್ವತಂ ವೈಕುಂಠ, ಭಗವಂತನ ಅಬೋರ್ಡ್. ಭಗವಂತ ಕರೀತಾ ಇದ್ದಾನೆ, ನೀವು ಬನ್ನಿ ಬನ್ನಿ, ಕಾಮ್ ಕಾಮ್, ನನ್ನಲ್ಲಿಗೆ ಬನ್ನಿ, ಸುಖಾಲಯಂಗೆ ಬನ್ನಿ, ಶಾಶ್ವತ ಪ್ಲೇಸ್ಗೆ ಬನ್ನಿ ಬನ್ನಿ. ನಮ್ಗೆ ಬೇಡ, ನಾವು ಬಹಿರ್ಮುಖ ಮಾಡಿದ್ದೇವೆ. ಬಹಿರ್ಮುಖ ಅಂದ್ರೆ ಹೀಗೆ ಟರ್ನ್ ಮಾಡಿದ್ದೇವೆ. ಯಾಕೆ? ಭೋಗವಾಂಚ ಕರೆ, ಈ ಸೋ ಕಾಲ್ಡ್ ರಿಲೇಶನ್ಶಿಪ್ ಅಲ್ಲಿ ಅಂಟಿಕೊಂಡಿದ್ದೇವೆ. ನಾನು, ನನ್ನದು, ನನ್ನ ಕುಟುಂಬ, ನನ್ನ ಯಾವುದು ಸೊಸೈಟಿ, ನನ್ನ ದೇಶ, ಈ ಇಂಥದೆಲ್ಲ ಇದ್ರಲ್ಲಿ ನಾವು ಬಂಧನದಲ್ಲಿ ಸಿಕ್ಕಿ ಬಿದ್ದಿದ್ದೇವೆ. ನಾವು ಟ್ರ್ಯಾಪ್ ಆಗಿದ್ದೇವೆ, ಒಳಗಿದ್ದೇವೆ, ನಮ್ಗೆ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಭಗವಂತ ಕರೀತಾ ಇದ್ದಾನೆ, ಭಗವಂತ ಕರೀತಾ ಇದ್ದಾನೆ. ಆದ್ರೆ ನಾವು ರೆಡಿ ಇಲ್ಲ. ನಾ ಹನ್ಯತೆ ಹನ್ಯಮಾನೆ ಶರೀರೆ, ಆತ್ಮವನ್ನು ಕೊಲ್ಲಿಕ್ಕೆ ಆಗುವುದಿಲ್ಲ, ದೇಹವನ್ನು ಮಾತ್ರ ಆಗುವಂಥದ್ದು. ಹಾಗೆ ಈ ಎಜುಕೇಶನ್ ನಮಗೆ ಬೇಕು. ಈ ಎಜುಕೇಶನ್ ನಾವು ಸರಿಯಾದ ಅಥಾರಿಟಿಯಿಂದ ನಾವು ಕೇಳಬೇಕು. ನಾವು ಅದನ್ನು ಕೇಳಬೇಕು. ಎಸ್, ಹೀಗೇಗಂದ್ರೆ ಪ್ರಭುಪಾದ ಹೇಳುವಂಥದ್ದು, ನಾವು ಖುಷಿಯಲ್ಲಿ ಇರ್ಲಿಕ್ಕೆ ಆಗುವುದಲ್ಲ ಯಾವಾಗ? ಅಂಟಿಲ್ ಯು ಗೋ ಬ್ಯಾಕ್ ಹೋಮ್, ಬ್ಯಾಕ್ ಟು ಗಾಡ್ ಹೆಡ್. ಎಲ್ಲಿ ತನಕ ನಾವು ವೈಕುಂಠಕ್ಕೆ ಹೋಗುವುದಿಲ್ಲ ಅಲ್ಲಿ ತನಕ ನಾವು ಖುಷಿಯಲ್ಲಿ ಇರುವುದಿಲ್ಲ. ಹೀಗೇಗಂದ್ರೆ ಪ್ರಭುಪಾದ ಹೇಳುವಂತ ಎಕ್ಸಾಂಪಲ್, ಈಗ ಒಬ್ಬ ಹುಚ್ಚ ಹುಡುಗ ತಂದೆಯನ್ನು ಬಿಟ್ಟಿದ್ದಾನೆ. ಈಗ ಅವನ ತಂದೆ ತುಂಬಾ ಶ್ರೀಮಂತ, ತಂದೆ ಅದ್ರೆಲ್ಲ ಉಂಟು, ಆದ್ರೆ ಅವ ಎಲ್ಲವನ್ನು ಬಿಟ್ಟು ರೋಡಲ್ಲಿ ಇದ್ದಾನೆ, ಕುಡಿಯುತ್ತಾ ಗಾಂಜಾ ಎಳೆಯುತ್ತಾ ಎಲ್ಲ ಇದ್ದಾನೆ. ಅಂದ್ರೆ ಹುಚ್ಚನ ತರ ಇದ್ದಾನೆ, ಮ್ಯಾನ್ ಮ್ಯಾನ್. ಅದೇ ರೀತಿ ಕೃಷ್ಣ ನಮ್ಮ ನಿಜವಾದ ತಂದೆ ಇಸ್ ವೆರಿ ರಿಚ್. ನಾವೀಗ ಹುಚ್ಚರಾಗಿ ಆಚೆ ಬೇರೆ ಬೇರೆ ಸಂಬಂಧದಲ್ಲಿ ಇದ್ದೇವೆ, ಬೇರೆ ಬೇರೆ ಸಂಬಂಧದಲ್ಲಿ ಇದ್ದೇವೆ. ವಿ ಕ್ಯಾನ್ ಲಿವ್ ದೇರ್ ಕಂಫರ್ಟೇಬಲಿ. ಎಲ್ಲಿ? ನಮ್ಮ ನಿಜವಾದ ತಂದೆ ಕೃಷ್ಣ ವೈಕುಂಠದಲ್ಲಿ. ಯಾವುದೇ ಬಾದರೇಷನ್ ಇಲ್ಲದೆ, ಫುಡ್ ಪ್ರಾಬ್ಲಮ್, ಇನ್ನೊಂದು ಪ್ರಾಬ್ಲಮ್, ಟೆನ್ಷನ್ ಇಲ್ಲದೆ ಆರಾಮ್ಸೆ ಇರ್ಬೋದಲ್ಲಿ. ವಿದೌಟ್ ಎಂಡೆವರ್, ಅರ್ನಿಂಗ್ ಮನಿ. ಆದ್ರೆ ನಾವು ಡಿಸೈಡ್ ಮಾಡಿದ್ರೆ ನಾನು ಹೀಗೆ ಇರ್ತೇನೆ ಅಂತ. ಯಾವುದು? ಎಂಡವರ್ ಮಾಡಿ, ಹಣ ಸಂಪಾದನೆ ಮಾಡಿ, ಮತ್ತೊಂದು ಮಾಡಿ, ಇನ್ನೊಂದು ಮಾಡಿ. ಇದಕ್ಕೆ ಹೇಳುವಂಥದ್ದು ಆಸ್, ಮೂಢ, ಕತ್ತೆ. ಹಾಗೆ ನಾವು ಕತ್ತೆ ತರ ಇದ್ದೇವೆ. ಹಾಗಾಗಿ ನಾವೀಗ ಎಂತ ಮಾಡಬೇಕು? ನಾವು ವಾಪಸ್ ನಮ್ಮ ನಿಜವಾದ ತಂದೆ ಅಲ್ಲಿಗೆ ಹೋಗ್ಬೇಕು. ಇಲ್ಲಿ ನೋಡಿ, ಇದನ್ನೆಲ್ಲ ನಾನು ಯಾಕೆ ಹೇಳಿದೆ ಅಂದ್ರೆ, ಇಲ್ಲಿ ಅನುವಾದದಲ್ಲಿ ನೀನು ಜೀವಿಗಳ ಒಡೆಯವನು, ಅವರಿಗೆ ದಾರಿ ತೋರುವವನು ಆಗಿರುವೆ. ನಿನ್ನ ದಿಗ್ದರ್ಶನದಿಂದ ಎಲ್ಲಾ ಬದ್ಧಾತ್ಮನು ಹಗ್ಗದಲ್ಲಿ ಕಟ್ಟಿ ಹಾಕಿದವರಂತೆ ಯಾವಾಗಲೂ ತಮ್ಮ ಇಚ್ಛೆಗಳನ್ನು ಈಡೇರಿಸುವಲ್ಲಿ ತತ್ಪರರಾಗಿರುತ್ತಾರೆ. ಅದಕ್ಕೆ ಇಷ್ಟನ್ನೆಲ್ಲ ಹೇಳಿದ್ದಾನೆ.
ನಾವೆಲ್ಲ ನಮ್ಮ ಭಗವಂತನ ಇಚ್ಛೆ ಬೇರೆ, ನಮ್ಗೆ ಭಗವಂತನ ಇಚ್ಛೆ ಬೇಡ. ಭಗವಂತನ ಇಚ್ಛೆ ಅಂತಂದ್ರೆ ಮರಳಿ ನನ್ನ ಮನೆಗೆ ಬಾ ಕರೀತಾ ಇದ್ದಾನೆ ಭಗವಂತ. ಆದ್ರೆ ನಮ್ಗೆ ಅದು ಕೇಳುವುದಿಲ್ಲ. ಯಾಕೆ ಕೇಳುವುದಿಲ್ಲ? ನಮ್ಮ ಈ ಸೋಕಾಲ್ಡ್ ರಿಲೇಶನ್ಶಿಪ್ ಅಲ್ಲಿ ನಾವು ಅಂಟಿಕೊಂಡಿದ್ದೇವೆ, ನಮಗೆ ಬಿಡ್ಲಿಕ್ಕೆ ಆಗ್ತಾ ಇಲ್ಲ. ನಮ್ಗೆ ಕೃಷ್ಣನ ಕೂಗು ಕೇಳ್ತಾ ಇಲ್ಲ. ಮಗನ ಕೂಗು ಕೇಳ್ತದೆ, ಮಗಳ ಕೂಗು ಕೇಳ್ತದೆ, ಗಂಡನ ಕೂಗು, ತಂದೆಯ ಕೂಗು, ಇದೆಲ್ಲ ಕೇಳ್ತದೆ ನಮ್ಗೆ. ದೇಶದ ಕೂಗು ಕೇಳ್ತದೆ, ಸಮಾಜದ ಕೂಗು ಕೇಳ್ತದೆ, ಕೃಷ್ಣನ ಕೂಗು ಕೇಳುವುದಿಲ್ಲ. ಹಾಗಾಗಿ ಸೊಲ್ಯೂಷನ್ ಎಂತಂದ್ರೆ, ಪರಿಹಾರ ಎಂತಂದ್ರೆ ಕೃಷ್ಣನ ಕೂಗು ನಮ್ಗೆ ಕೇಳಬೇಕು. ಪ್ರಭುಪಾದ ತುಂಬಾ ಜೋರಾಗಿ ಹೇಳ್ತಾ ಇದ್ದಾರೆ, ಐ ಆಮ್ ನಾಟ್ ಬ್ಲಫಿಂಗ್ ಯು, ನಾನು ಸುಮ್ಮನೆ ಹೇಳುವುದಲ್ಲ. ಐ ಹ್ಯಾವ್ ಗಾಟ್ ರಿಯಲ್ ಸೊಲ್ಯೂಷನ್ ಫಾರ್ ದಿಸ್ ಜನ್ಮ ಮೃತ್ಯು ಜರಾ ವ್ಯಾಧಿ. ಯು ಲಿಸನ್ ಟು ಮೀ. ಐ ಗಾಟ್ ಒನ್ ಕ್ಲೂ. ಪ್ರಭುಪಾದ ಹೇಳುವಂತದ್ದು, if you follow me, then there is no birth, no death, no old age, no disease. You will be happy eternally. ಪ್ರಭುಪಾದ ಹೇಳುವಂತದ್ದು. ಯಾಕೆ ಪ್ರಭುಪಾದ ಗುಬ್ಬೆ ಆಗಿ ಈ ರೀತಿ ಹೇಳ್ತಾರೆ? ಗುಬ್ಬೆ ಆಗಿ ಹೇಳ್ತಾ ಇದ್ದಾರೆ ಪ್ರಭುಪಾದ. ನಮ್ಗೆ ಕೇಳ್ತಾ ಇಲ್ಲ. ಪ್ರಭುಪಾದ ಕೂಗು ಕೃಷ್ಣನು ಕೇಳ್ತಾ ಇಲ್ಲ, ಪ್ರಭುಪಾದ ಕೂಡ ಕೇಳ್ತಾ ಇಲ್ಲ. ಹಾಗಾಗಿ ನಾವು ಸೊಲ್ಯೂಷನ್ ಹುಡುಕ್ಬೇಕು. ನೋಡಿ, ಪ್ರಾಬ್ಲಮ್ ಬರ್ತಾ ಇರ್ತದೆ. ವಾಟ್ ಇಸ್ ಅಲ್ಟಿಮೇಟ್ ಸೊಲ್ಯೂಷನ್? ನನಗೆ ಹಂದಿ ಆಗ್ಬೇಕಾ, ಅಲ್ಲ ನನಗೆ ಕೃಷ್ಣನೊಟ್ಟಿಗೆ ಡ್ಯಾನ್ಸ್ ಮಾಡ್ಬೇಕು? ಪ್ರಭುಪಾದ ಹೇಳುವಂತದ್ದು, ವಾಟ್ ವಿ ವಾಂಟ್ ಟು ಡು. ಓಕೆ, ನನಗೆ ಕೃಷ್ಣನೊಟ್ಟಿಗೆ ಡ್ಯಾನ್ಸ್ ಮಾಡ್ಬೇಕು. ಎಸ್, ದೆನ್ ಲಿವ್ ದಿಸ್ ಸೋ ಕಾಲ್ಡ್ ಅಟ್ಯಾಚ್ಮೆಂಟ್. ಅಟ್ಯಾಚ್ ವಿತ್ ಕೃಷ್ಣ. ಇದು ಕನ್ಕ್ಲೂಷನ್. ಪ್ರಭುಪಾದ ಇಚ್ಛೆ ಇದು. ಹಾಗಾಗಿ ಈಗ ಒಮ್ಮೆಲೆ ಬಿಡ್ಲಿಕ್ಕೆ ಆಗುದಿಲ್ಲ, ಆದ್ರೆ ನಾವು ಇದನ್ನು ಬಿಡ್ತಾ ಬರ್ಬೇಕು. ಈಗ ಹೇಗಂದ್ರೆ, ಒಬ್ಬ 100 kg ಇದ್ದಾನೆ. 100 kg ಅಂದ್ರೆ ಒಬಿಸಿಟಿ, ಓವರ್ ವೇಟ್. ಈಗ ಡಾಕ್ಟರ್ ಹೇಳ್ತಾರೆ, ಡಾಕ್ಟರ್ ಹತ್ರ ಹೋಗ್ತಾನೆ, ಅವನಿಗೆ 40 ವರ್ಷ, ತುಂಬಾ ತೋರಾಗಿದ್ದಾನೆ. ಅವ ಆಕ್ಚುಲಿ ಅವನ ಹೈಟಿಗೆ ಒಂದು 75 ಇರ್ಬೇಕು, 25 ಎಕ್ಸ್ಟ್ರಾ ಉಂಟು ಅವನು. ಡಾಕ್ಟರ್ ಹೇಳ್ತಾರೆ, ಹೀಗೆ ಮಾಡಿದ್ರೆ ನಿನ್ಗೆ ಹಾರ್ಟ್ ಅಟ್ಯಾಕ್ ಬರ್ತದೆ, ಇನ್ನೊಂದು ಬರ್ತದೆ, ಮತ್ತೊಂದು ಬರ್ತದೆ ಹೇಳ್ತಾರೆ. ಎಸ್ ಡಾಕ್ಟರ್, ನಾನು ಎಂತ ಮಾಡ್ಬೇಕು? ನಿನ್ನ ವೆಯ್ಟ್ ಅನ್ನು ರೆಡ್ಯೂಸ್ ಮಾಡು, ಫಸ್ಟಿಗೆ ತಿನ್ನುವುದು ಕಡಿಮೆ ಮಾಡು, ಈ ರೀತಿ ಹೇಳ್ತಾರೆ. ಈಗ ಇದು ಒಂದು ದಿವಸದ ಪ್ರೊಸೆಸ್ ಅಲ್ಲ, ಇದು ಗ್ರಾಜುವಲ್ ಪ್ರೊಸೆಸ್. ಹಂತವಾಗಿ ಅವ ಕಡಿಮೆ ಮಾಡಿ ಬರುವಂತದ್ದು. ಕೆಲವು ವರ್ಷ ತೆಗೀತದೆ, ಆದ್ರೆ ವೇಟ್ ರಿಡ್ಯೂಸ್ ಮಾಡಬಹುದು. ಅದೇ ರೀತಿ ನಾವು ಕೂಡ ಈಗ ಅಟ್ಯಾಚ್ ಆಗಿದ್ದೇವೆ, ಸೋ ಕಾಲ್ಡ್ ರಿಲೇಶನ್ಶಿಪ್, ಬೇರೆ ಬೇರೆ ದೇಶ, ಸಮಾಜ, ಕುಟುಂಬ, ಮತ್ತೊಂದು ಇನ್ನೊಂದು. ಹಾಗಾಗಿ ಇದರಿಂದ ಮೆಲ್ಲನೆ ಕಡಿಮೆ ಮಾಡ್ತಾ ಬರ್ಬೇಕಂತ. ಮೆಲ್ಲನೆ ಕಡಿಮೆ ಮಾಡ್ಬೇಕಿದ್ರೆ ಇಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಈ ಕಡೆ ಕೃಷ್ಣನಲ್ಲಿ ಅಲ್ಲಿ ಕಡಿಮೆ ಮಾಡ್ಬೇಕು, ಇಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ಬೇಕು. ಹೇಗೆ ಆಗ್ತದೆ ಅಂದ್ರೆ, ಈಗ ಕೆಲವು ಸತಿ ನಾವು ಎಲ್ಲಿಯಾದ್ರೂ ಸಾಲ ಮಾಡಿರ್ತೇವೆ. ಸಾಲ ಮಾಡಿರುವಾಗ ನಾವು ಸ್ವಲ್ಪ ಹಾಕ್ತಾ ಇದ್ದೇವೆ, ಅದು ಇಂಟ್ರೆಸ್ಟ್ಗೆ ಮಾತ್ರ ಹೋಗ್ತಾ ಉಂಟು. ಮತ್ತೆ ಅವ್ರು ಹೇಳ್ತಾರೆ, ನೀವು ಇಷ್ಟು ಸಮಯ ಕಟ್ಟಿದ ಕಾಲ ಇಂಟ್ರೆಸ್ಟ್ ಹೋಗಿದೆ. ಆಗ ನಾವು ಎಂತ ಸ್ವಲ್ಪ ಪ್ರಿನ್ಸಿಪಲ್ ಕೂಡ ಹಾಕುವಂತ ಸ್ವಲ್ಪ ಇಂಟ್ರೆಸ್ಟ್ ನಮ್ಗೆ ಗೊತ್ತಿಲ್ಲದ ಹಾಗೆ ಒಂದ್ ದಿವಸ ಫುಲ್ ಕ್ಲಿಯರ್ ಆಗ್ತದೆ. ಅದೇ ರೀತಿ ಇದನ್ನು ಕೂಡ ತೆಗೆಯುವಂಥದ್ದು ಈ ರೀತಿ ಮೆಲ್ಲನೆ ಕೃಷ್ಣನಲ್ಲಿ ಅಟ್ಯಾಚ್ಮೆಂಟ್ ಸ್ವಲ್ಪ ಜಾಸ್ತಿ ಮಾಡ್ಬೇಕು. ಅದು ಜಾಸ್ತಿ ಆದ ಹಾಗೆ ಇಲ್ಲಿ ಕಡಿಮೆ ಆಗ್ತದೆ. ಇದು ಪ್ರೊಸೆಸ್. ಒಮ್ಮೆಲೆ ಇವತ್ತು ನನ್ಗೆ ಯಾವುದು ಬೇಡ, ಇಲ್ಲ ಸರ್, ವಿ ವಿಲ್ ಬಿ ಡೂಮ್ಡ್. ಆಗುದಿಲ್ಲ, ಆ ರೀತಿ ಮಾಡ್ಲಿಕ್ಕೆ ಆಗುದಿಲ್ಲ. ಮೆಲ್ಲನೆ ಹೋಗ್ಬೇಕು.
ಮೆಲ್ಲ ಮೆಲ್ಲ. ಎಸ್, ಹರೇ ಕೃಷ್ಣ. ಎರಡು ಪ್ರಶ್ನೆದಲ್ಲಿ ಕೇಳ್ಬೋದು. ಎಸ್, ಹರೇ ಕೃಷ್ಣ. ಎಸ್, ಎರಡು ಪ್ರಶ್ನೆ ಉಂಟಾ? ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್, ಯಾರ್ದು ಪ್ರಶ್ನೆ ಇಲ್ವಾ? ಎಸ್, ಪ್ರಶ್ನೆ ಇಲ್ಲ. ನಾವು ಅಲ್ಲಿಗೆ ಮುಕ್ತಾಯ ಮಾಡುವ. ವಾಂಛಾ ಕಲ್ಪತರು ವಿಶ್ವ ಕೃಪಾ ಸಿಂಧು ವ್ಯೇವಚ ಪತಿತನ ಪಾವನಿಯೋಭ್ಯ ವೈಷ್ಣವೇಭ್ಯ ನಮೋ ನಮೋ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಜೈ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಧನ್ಯವಾದಗಳು. ಧನ್ಯವಾದಗಳು ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು. ಧನ್ಯವಾದಗಳು ಗುರುಜಿ. ಧನ್ಯವಾದಗಳು. ರೆಕಾರ್ಡಿಂಗ್ ಇದ್ರೆ ತುಂಬಾ ಚೆನ್ನಾಗಿ